ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಯಾವುದೋ ಒಂದು ಬೇನಾಮಿ ಸಂಸ್ಥೆ ಅಲ್ಲ, ಅದೊಂದು ನೋಂದಿತವಾಗಿರತಕ್ಕಂತಹ ಸಂಸ್ಥೆ. ಅದರ ನೋಂದಣಿಗೆ ಅದರದ್ದೇ ಆಗಿರತಕ್ಕಂತಹ ಏನು ಇಷ್ಟು ನೀತಿ ನಿಯಮಗಳಿರ್ತಾವೆ. ಅದರಂತೆ ನೀತಿ ನಿಯಮಗಳಿಗೆ ಒಳಪಟ್ಟು ನೋಂದಿತವಾಗಿರತಕ್ಕಂತಹ ಸಂಸ್ಥೆ ಇದು. ಅದಕ್ಕೆ ಸಾರ್ವಜನಿಕರಿಂದ ಹೇಗೆ ದೇಣಿಗೆ ಸಂಗ್ರಹ ಮಾಡಲಿಕ್ಕೆ ಅವಕಾಶಗಳು ಉಂಟು ಇಲ್ಲ ಅನ್ನೋದನ್ನು ಆ ಕಾನೂನೇ ಅದಕ್ಕೆ ತಿಳಿಸ್ತಾ ಇದೆ. ಹಾಗಾಗಿ ಇವರು ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಮ್ಮ ಸಂವಿಧಾನವೇ ಕೊಟ್ಟಿದೆ. ಸಂವಿಧಾನಬದ್ಧವಾಗಿ ಅದು ನಡೀತಾ ಇರುತ್ತೆ. ಇನ್ನು ಅಲ್ಲಿ ಪಾರದರ್ಶಕತೆ ಬೇಕು, ಖಂಡಿತವಾಗಿಯೂ ಬೇಕೇ ಬೇಕು. ಇನ್ನು ಏನು ಸಂಶಯಗಳಿದ್ದಾವೆ, ಆ ಸಂಶಯಗಳನ್ನು ಮುಂದಿಟ್ಟರೆ ಅದಕ್ಕೆ ಬೇಕಾಗಿರ್ತಕ್ಕ ಪರಿಹಾರ ಪಡ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಇಲ್ಲಿ ಮುಚ್ಚುಮರೆಯ ಯಾವ ವಿಷಯಗಳು ನಡೆಯೋದಿಲ್ಲ. ಅದು ಆಡಿಟ್ ಆಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಪುರಾವೆಗಳು ಎಲ್ಲ ಕೊಡೋದು ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಸಂಶಯಗಳನ್ನಿಟ್ಟುಕೊಂಡು ಆರಂಭ ಮಾಡೋದು ಯುಕ್ತ ಅಲ್ಲ ಅನ್ನೋದು ನಮ್ಮ ಆಶಯ. ಪುಂಡು ಪೋಖರಿಗಳೆಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಪುಂಡು ಪೋಖರಿಗಳೆಲ್ಲ ಹಾಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಬೇನಾಮಿ ಸಂಸ್ಥೆ ಅಲ್ಲ, ಒಂದು ಅಧಿಕೃತವಾಗಿರ್ತಕ್ಕಂಥ ಸಂಸ್ಥೆಯು. ಇದನ್ನು ಈ ಸಂಸ್ಥೆ ನಿಧಿ ಸಂಗ್ರಹಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಅದರ ಜವಾಬ್ದಾರಿಯನ್ನು ಕೊಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರು ಯಾವುದೋ ಊರಿನವರು ಬಂದು ಯಾವುದೋ ಊರಲ್ಲಿ ಕೂಡ ಸಂಗ್ರಹ ಮಾಡ್ತಾ ಇಲ್ಲ. ಆಯಾ ಊರಿನ ಮುಖ್ಯಸ್ಥರ ಹಿರಿಯರ ನೇತೃತ್ವದಲ್ಲಿ ಮುಂದಾಳ್ತನದಲ್ಲಿ ಕಾರ್ಯಕರ್ತರು ನಿಧಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಅಂತಹ ಈ ಸಂಸ್ಥೆಯು ಕೂಡ ವಿಶ್ವ ಹಿಂದೂ ಪರಿಷತ್ತು ಕೂಡ ಇವರು ಹೇಳಿದಂತೆ ಏನು ಪುಂಡು ಪೋಖರಿಗಳ ಅಂತಹ ಒಂದು ಪುಂಡು ಪೋಖರಿಗಳ ಸಂಸ್ಥೆ ಅಲ್ಲೇ ಅಲ್ಲ, ಅದು ಒಂದು ಅಧಿಕೃತವಾಗಿರತಕ್ಕಂಥ ಸಂಸ್ಥೆಯೇ. ಹಾಗಾಗಿ ಇಂತಹ ಮಾತುಗಳನ್ನು ಬಳಸೋದು ಯುಕ್ತ ಅಲ್ಲ ಅಂತ ನನ್ನ ಭಾವ. ಸಂಶಯ ಇದ್ದಲ್ಲಿ ಖಂಡಿತವಾಗಿ ಕೂಡ ಪರಿಹಾರ ಮಾಡಿಕೊಳ್ಬಹುದು. ಸಂಶಯ ಇದೆ ಅಂತ ಹೇಳಿಕೊಂಡು ಆರೋಪ ಮಾಡೋದು ಅದು ಆರೋಪದಲ್ಲಿ ನಿಂತು ಹೋಗುತ್ತಷ್ಟೇ. ಆರೋಪಕ್ಕೆ ಪ್ರತ್ಯಾರೋಪ ಸಿಗತ್ತಷ್ಟೇ ಹೊರತಾಗಿ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಇದೆ.